ವಿಟ್ಲ ಪೊಲೀಸ್ ಠಾಣೆ ಮೇಲ್ದರ್ಜೆಗೆ ಏರಿದ ಬಳಿಕ ವಿಟ್ಲ ಪೊಲೀಸರು ರಾಜಕೀಯ ಒತ್ತಡಕ್ಕೆ ಮಣಿದು ಕರ್ತವ್ಯ ಲೋಪವನ್ನ ಎಸಗ್ತಾ ಇದ್ದು ಇತ್ತೀಚೆಗೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ 3 ಅಪರಾಧ ಪ್ರಕರಣದಲ್ಲಿ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಎಂದು ಮಾಜಿ ಸಚಿವ ಬಿ ರಮನಾಥ ರೈ ಆರೋಪಿಸಿದ್ದಾರೆ. ವಿಟ್ಲದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಟ್ಲ ದೇವಸ್ಥಾನದ ರಸ್ತೆಯ ನಿವಾಸಿ ನಿಶ್ಚಿತ ಮಾನಸಿಕವಾಗಿ ನೊಂದು ಡೆತ್ ನೋಟ್ ಅನ್ನು ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ಲು. ಈ ಬಗ್ಗೆ ಆಕೆಯ ಹೆತ್ತವರು ಡೆತ್ ನೋಟ್ನಲ್ಲಿ ಯುವತಿ ಉಲ್ಲೇಖಿಸಿದ 3 ವಿರುದ್ಧ ಕ್ರಮ ಜರುಗಿಸಬೇಕೆಂದು ದೂರನ್ನ ನೀಡಿದ್ರು. 50 ದಿನಗಳ ಬಳಿಕ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ಈ ಬಗ್ಗೆ ಇದುವರೆಗೂ ತನಿಖೆಯನ್ನ ಕೈಗೊಂಡಿಲ್ಲ. ಬಡ ಕುಟುಂಬದ ಹೆಣ್ಮಕ್ಕಳು ಪ್ರಾಣವನ್ನ ಕಳೆದುಕೊಂಡ್ರು, ಅವಳಿಗೆ ನ್ಯಾಯ ಒದಗಿಸಿಕೊಡದಂತಹ ಪೊಲೀಸ್ ಠಾಣೆಯ ಅಗತ್ಯ ಇದೆಯಾ ಎಂದು ಪ್ರಶ್ನಿಸಿದ್ರು. ಅಲ್ಲದೆ ಸೂರಿಕುಮೇರು ಕಾರು ಅಪಘಾತದ ಬಳಿಕ ನಡೆದಂತಹ ಗಲಾಟೆಯಲ್ಲಿ ಪ್ರಕರಣ ಹಾಗೂ ಧ್ವಜವನ್ನು ಅಳವಡಿಸುವ ವಿವಾದದ ವಿಚಾರಗಳಲ್ಲಿಯೂ ಪೊಲೀಸರ ತನಿಖೆಯ ನಿರ್ಲಕ್ಷ್ಯದ ಕುರಿತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜಿಲ್ಲಾ ಪಂಚಾಯತ್ ಸದಸ್ಯ ಎಂಎಸ್ ಮಹಮ್ಮದ್, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ರಾಜರಾಮ್ ಕೆಬಿ, ಮಾಜಿ ಅಧ್ಯಕ್ಷ ಪ್ರವೀಣ್ ಚಂದ್ರ ಆಳ್ವಾ, ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೀಪ್ ಕುಮಾರ್ ಶೆಟ್ಟಿ, ಕಾಂಗ್ರೆಸ್ ವಕ್ತಾರ ರಮನಾಥ ವಿಟ್ಲ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಮುಖ್ಯವಾಗಿ ಅವಳು ಹೆಂಗಸು, ಅವರು ಕೂಲಿ ಕೆಲಸಕ್ಕೆ ಹೋಗೋದು, ಬಡಪಾಯಿಗಳು, ಪಾಪದವರು, ಅವ್ರು ಯಾರು ಹಿಂದೆ ಮುಂದೆ ಇಲ್ಲ. ಒಂದು ಮಗಳು ಆತ್ಮಹತ್ಯೆ ಮಾಡಿದ್ರು, ಅದು ಡೆತ್ ನೋಟ್ ಬರೆದು, ಸಣ್ಣ ವಿಷಯ, ಡೆತ್ ನೋಟ್ ಬರೆದು ಅವರು ಆತ್ಮಹತ್ಯೆ ಮಾಡ್ತಾರೆ. ಅದನ್ನು ತನಿಖೆ ಮಾಡತಕ್ಕಂಥ ಒಂದು ಇಚ್ಛಾಶಕ್ತಿ ಪೊಲೀಸ್ ಸ್ಟೇಷನ್ ಇಲ್ಲ ಅಂತಂದ್ರೆ ಆ ಪೊಲೀಸ್ ಸ್ಟೇಷನ್ ಇರುವುದು ನಾಲಾಯಕ ಅಂತ ಹೇಳುವಂತ ಮಾತನ್ನು ಹೇಳಿದೆ. ಆ ಪೊಲೀಸ್ ಸ್ಟೇಷನ್ ಇರ್ಬೇಕಾ ನಮ್ಗೆ? ಈ ಊರಿನವ್ರಿಗೆ ಆ ಪೊಲೀಸ್ ಸ್ಟೇಷನ್ ಬೇಕಾ? ನನ್ನ ಮೂಲ ಪ್ರಶ್ನೆ, ಆ ಪೊಲೀಸ್ ಸ್ಟೇಷನ್ ಈ ಊರಲ್ಲಿ ಬೇಕಾ? ಆ ಪೊಲೀಸ್ ಸ್ಟೇಷನ್ ಕೆಲಸ ಏನು? ಅಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಏನು? ಇದನ್ನ ನಾನು ತಮ್ಮ ಪತ್ರಿಕೆಯ ಮಾಧ್ಯಮದ ಮೂಲಕ ನಾನು ಇದನ್ನು ಖಂಡಿಸ್ತೇನೆ. ಈ ತರ ಹೋದ್ರೆ ಈ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮುಂದಕ್ಕೆ ಏನು ಅನಾಹುತ ಆಗ್ಬೋದು. ಯಾಕೆಂದ್ರೆ ನಮ್ಮಲ್ಲಿ ಬಂಟ್ವಾಳದಲ್ಲಿ ಒಂದು ದಾರಿ ಒಕ್ಕರನ್ನು ಸಾಯಿಸ್ತಾರೆ, ಹರೀಶ್ ಪೂಜಾರಿ. ಇದಕ್ಕೊಂದು ಉದಾಹರಣೆ ಹೇಳಿ, ಅದರ ಉದ್ದೇಶ ಬೇರೆ. ಯಾವ ದಾರಿ ಒಕ್ಕರನ್ನು ಹತ್ಯೆ ಆಗ್ತದೆ, ಅದು ಯಾರ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ ಯಾರ ಮೇಲೆ ಆಗದೆ ಮತ್ತೆ ಅವರು ಸಿಕ್ಕಾಕೊಂಡಿದ್ದಾರೆ, ಈಗ ಕೇಸ್ ಆಗ್ತದೆ. ಅದು ಆದರೆ ಒಂದು ಮಾತು ಹೇಳ್ತೇನೆ, ಇಲ್ಲಿ ನಮ್ಮ ಸಿ ಡಿ ನಾಗರಾಜ್ ಇನ್ಸ್ಪೆಕ್ಟರ್ ಇದ್ದರು, ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ಸ್ಟೇಷನ್ ಹೌಸ್ನಲ್ಲಿ ಇದ್ದಾಗ ನನಗೆ ಒಂದು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಆ ಇನ್ಸ್ಪೆಕ್ಟರ್ ಗಮನ ಕೊಡ್ತಾರೆ.